ಆಂಧ್ರಪ್ರದೇಶದ ಕರ್ನೂಲಿನಲ್ಲಿ ತನ್ನ ಪ್ರಿಯಕರ ಡಾಕ್ಟರ್ ಬೇರೆ ಡಾಕ್ಟರ್ಗಳನ್ನ ಮದುವೆಯಾದ ಕಾರಣಕ್ಕೆ ಸಿಟ್ಟಿಗೆದ್ದ ನರ್ಸ್ಗಳು ಡಾಕ್ಟರ್ ಮನೆಗೆ ಏಡ್ಸ್ ನೆತ್ತರು ಸಂಪರ್ಕದ ಇಂಜೆಕ್ಷನ್ ಚುಚ್ಚಿದ್ದಾರೆ. ಪ್ರಿಯಕರ ಡಾಕ್ಟರ್ ಬೇರೊಬ್ಬಳು ಡಾಕ್ಟರ್ಗಳನ್ನ ಮದುವೆಯಾದನು. ನರ್ಸ್ ಸಿಟ್ಟಿಗೆದ್ದು ಮದುವೆಯಾದ ಡಾಕ್ಟರ್ಗಳಿಗೆ ಏಡ್ಸ್ ರೋಗಿಯ ನೆತ್ತರು ಸಂಪರ್ಕದ ಸೂಜಿ ಚುಚ್ಚಿ ಸಿಕ್ಕಿಬಿದ್ದಿದ್ದಾಳೆ. ಈ ಸಂಬಂಧ ಆ ನರ್ಸ್ ಮತ್ತು ಮತ್ತೊಬ್ಬ ನರ್ಸ್ ಹಾಗೂ ಆಕೆಯ ಇಬ್ಬರು ಮಕ್ಕಳು ಗಂಡಸರನ್ನ ಪೊಲೀಸರು ಬಂಧಿಸಿದ್ದಾರೆ. ಕರ್ನೂಲಿನ 34ರ ಭಿಬೋಯ ವಸುಂಧರಾ ಆರೋಪಿ ನರ್ಸ್. ಆಕೆಗೆ ಸಹಕರಿಸಿದ ಅಧವಾನಿಯ ಆಸ್ಪತ್ರೆಯೊಂದರಲ್ಲಿ ನರ್ಸ್ ಆಗಿರುವ 40ರ ಕೊಂಕೆ ಜ್ಯೋತಿ, ಆಕೆಯ 20ರ ಪ್ರಾಯದ ಮಕ್ಕಳನ್ನು ಕೂಡ ಈ ಸಂಬಂಧ ಬಂಧಿಸಲಾಗಿದೆ. ತರುಣರ ಮೂಲಕ ಸಣ್ಣ ಅಪಘಾತ ಮಾಡಿಸಿ ಬಿದ್ದ ವೈದ್ಯೆಗೆ ನರ್ಸ್ ವಸುಂಧರಾ ಏಡ್ಸ್ ಬರುವಂತೆ ಇಂಜೆಕ್ಷನ್ ಚುಚ್ಚಿದ್ದಾಳೆ. ನರ್ಸ್ ಜ್ಯೋತಿಯು ಏಡ್ಸ್ ರೋಗಿಯ ರಕ್ತ ಮಿಶ್ರಿತ ಇಂಜೆಕ್ಷನ್ ಅನ್ನ ವಸುಂಧರಳಿಗೆ ಒದಗಿಸಿದ್ಲು. ವೈದ್ಯನು ನರ್ಸ್ ವಸುಂಧರಳನ್ನ ಮದುವೆಯಾಗುವುದಾಗಿ ನಂಬಿಸಿದ್ದನಂತೆ. ಎಲ್ಲ ಮುಗಿದ ಮೇಲೆ ಬೇರೆ ವೈದ್ಯೆಯನ್ನ ಮದುವೆಯಾಗಿದ್ದರಿಂದ ಸಿಟ್ಟಿಗೆದ್ದು ಹೀಗೆ ಮಾಡಿದ್ದಾಗಿ ವಿಚಾರಣೆಯ ವೇಳೆ ವಸುಂಧರಾ ಪೊಲೀಸರಿಗೆ ತಿಳಿಸಿದ್ದಾಳೆ.